ಕದ್ರಿ ಪಾರ್ಕ್ ಇದು ಮಂಗಳೂರಿನ ಅತಿ ದೊಡ್ಡ ಉದ್ಯಾನವನ. ಸರ್ಕಾರದ ತೋಟಗಾರಿಕೆ ಇಲಾಖೆಯ ಅಡಿಯಲ್ಲಿ ಬರುವ ಈ ಪಾರ್ಕ್ ಮಂಗಳೂರಿನ ಜನತೆಯ ನೆಚ್ಚಿನ ತಾಣ. ವಯಸ್ಸಾದವರು, ದಪ್ಪಗೆ ಇರುವವರು ಸ್ಲಿಮ್ ಆಗಬೇಕು ಎಂಬ ಆಸೆಯಿಂದ ಜಾಗಿಂಗ್ ಆಗಿ ಈ ಕದ್ರಿ ಪಾರ್ಕ್ಗೆ ಅರಸಿಕೊಂಡು ಬರ್ತಾರೆ. ಅಷ್ಟೇ ಅಲ್ಲ, ಪ್ರೇಮಿಗಳನ್ನ ಕೈಬೀಸಿ ಕರೆಯುತ್ತದೆ ಈ ಸುಂದರ ತಾಣ. ಇಲ್ಲಿರುವ ಮರ ಗಿಡಗಳಲ್ಲಿ ಗೂಡು ಕಟ್ಟಿ ಅದೆಷ್ಟೋ ಪ್ರಾಣಿ ಪಕ್ಷಿಗಳು ಸಂಸಾರ ನಡೆಸ್ತಿವೆ. ಪ್ರವಾಸಿಗರ ಕಣ್ಣು ಕುಕ್ಕುವ ಬಣ್ಣ ಬಣ್ಣದ ಹೂವುಗಳು ಇಲ್ಲಿವೆ. ಜೋಕಾಲಿ, ಜಾರುಬಂಡಿ ಇನ್ನಿತರ ಆಟಗಳ ಪರಿಕರಗಳು ಮಕ್ಕಳನ್ನ ಮತ್ತೆ ಮತ್ತೆ ತನ್ನತ್ತ ಸೆಳೆಯುತ್ತದೆ ಈ ಕದ್ರಿ ಪಾರ್ಕ್. ಅಷ್ಟೇ ಅಲ್ಲ, ಮಂಗಳೂರಿನ ಸೌಂದರ್ಯವನ್ನ ಹೆಚ್ಚಿಸಿದ ಕೀರ್ತಿ ಕೂಡ ಈ ಪಾರ್ಕ್ಗೆ ಸಲ್ಲುತ್ತದೆ. ಹೌದು, ನಮಗೆ ಕದ್ರಿ ಪಾರ್ಕ್ ಬಗ್ಗೆ ಹೆಮ್ಮೆ ಇದೆ. ಆದ್ರೆ ಅಲ್ಲಿನ ಕೆಲವು ಸಮಸ್ಯೆಗಳು ಇಂದಿಗೂ ಜೀವಂತ. ಅದರಲ್ಲಿ ಮುಖ್ಯವಾದ ಸಮಸ್ಯೆ ಪುಟಾಣಿ ರೈಲು. ಅದೇನು ಅಂತ ನೀವೇ ನೋಡಿ. ಕೆಂಗಣ್ಣಿಗೆ ಗುರಿಯಾದ ಕದ್ರಿ ಪಾರ್ಕ್ ಕರ್ಮಕಾಂಡ. ಕಣ್ಣೆದುರು ಕಂಡರೂ ಕಣ್ಮುಚ್ಚಿ ಕುಳಿತ ಇಲಾಖೆ. ಕದ್ರಿ ಪಾರ್ಕ್ನಲ್ಲಿ ಕೈಕೊಟ್ಟ ಪುಟಾಣಿ ರೈಲು. ಕದ್ರಿ ಉದ್ಯಾನವನದಲ್ಲಿ ನೂತನವಾಗಿ ಅಳವಡಿಸಿದ ಪುಟಾಣಿ ರೈಲು ಉದ್ಘಾಟನೆಗೊಂಡು ಬರೋಬ್ಬರಿ 7 ತಿಂಗಳು ಕಳೆದಿದೆ. ಆದರೆ ಪುಟಾಣಿ ರೈಲಿಗೆ ಓಡುವ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ. ಹಲೋ, ನಾನು ಚಂದ್ರಕಾಂತ್ KM ಅಂತೇಳಿ, ನಿವೃತ್ತ ಬ್ಯಾಂಕ್ ಉದ್ಯೋಗಿ. ದಿನಾಲು ಇಲ್ಲಿ ವಾಕಿಂಗ್ ಅಂತ ಬರ್ತೇನೆ ನಾನು ಈ ಕದ್ರಿ ಪಾರ್ಕಿಗೆ. ನನ್ನದು ಅದೊಂದು ಹವ್ಯಾಸ. ಆದರೆ ಇಲ್ಲಿ ಸ್ವಲ್ಪ ಅವ್ಯವಸ್ಥೆಗಳು ಕಾಣ್ತಾ ಬರ್ತಾ ಇವೆ. ಯಾಕಂದರೆ ಮೊನ್ನೆ ತಾನೇ ಇವರು ಹೊಸ ಈ ರೈಲ್ವೆ ಪರ್ಚೇಸ್ ಮಾಡಿದ್ದಾರೆ ಮಕ್ಕಳಿಗೋಸ್ಕರ ಅಂತೇಳಿ. ಆದರೆ ಅದು 1 ತಿಂಗಳಷ್ಟೇ ರನ್ ಆಗಿದೆ. ಪುನಃ ಅದು ರಿಪೇರಿಗೆ ಅಂತೇಳಿ ಅಲ್ಲಿ ಇಟ್ಟಿದ್ದಾರೆ ಗೋಡೌನ್ನಲ್ಲಿ. ಮತ್ತು ಇಲ್ಲಿ ಕೆಲವು ಪೊಲೀಸರು ಬಂದು ಲವರ್ಸಿಗೆಲ್ಲ ಭಾಳ ಕಿರುಕುಳ ಕೊಡ್ತಾ ಇದ್ದಾರೆ. ಅವರಿಗೆ ಮುಕ್ತವಾಗಿ ಬಿಡುವುದಿಲ್ಲ. ಈಗೆಲ್ಲ ಭಾಳ ಅವ್ಯವಸ್ಥೆ ಉಂಟು. ಮತ್ತು ಇಲ್ಲಿ ಕೆಲವು ಕಾಮಗಾರಿಗಳು ನಡೀತಾ ಇವೆ, ಅದು ನಡೀಲೇಬೇಕು ಹೇಳುವ. ಮತ್ತು ಹಾಗೇನೇ
ಕದ್ರಿ ಉದ್ಯಾನವನದಲ್ಲಿ ಹಿಂದೆ ಓಡಾಡುತ್ತಿದ್ದ ಬಾಲಮಂಗಳ ಪುಟಾಣಿ ರೈಲು ಬಳಕೆಗೆ ಯೋಗ್ಯವಾಗಿಲ್ಲ ಎಂಬ ಕಾರಣಕ್ಕೆ 2013ರಲ್ಲಿ ರೈಲು ಓಡಾಟವನ್ನ ಸ್ಥಗಿತಗೊಳಿಸಲಾಗಿತ್ತು. ನಂತರ ಸುದೀರ್ಘ 5 ವರ್ಷಗಳ ಎಡರು ತೊಡರುಗಳ ನಡುವೆ 2017ರಲ್ಲಿ ಹೊಸ ರೈಲು ಎಂಜಿನ್ ನಿರ್ಮಾಣಕ್ಕೆ ಸರ್ಕಾರ ಒಪ್ಪಿಗೆ ಸೂಚಿಸಿ 80 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿತ್ತು. ನನ್ನ ಹೆಸರು ಸಿರಾಜುದ್ದೀನ್ ಅಂತ. ನಾನು ಯಾವಾಗಲೂ ಕದ್ರಿಬಾರಿಗೆ ವಿಸಿಟ್ ಮಾಡ್ತಾ ಇರ್ತೇನೆ. ಯಾವಾಗಲೂ ಬಂದಾಗ ಮೈನ್ ಥಿಂಗ್ ಏನು ಗೊತ್ತಾ, ಒಂದು ರೈಲಿದೊಂದು ಪ್ರಾಬ್ಲಮ್. ಹೊಸ ರೈಲ್ ಅದು ರನ್ ಆಗ್ತಿಲ್ಲ. ಮತ್ತೊಂದು ಮೈನ್ ಇಶ್ಯೂ, ಹೊಸ ಟಾಯ್ಲೆಟ್ ಒಂದು ಮಾಡಿದ್ದಾರೆ. ಅದನ್ನ ಯಾವಾಗಲೂ ನೋಡುವಾಗ ಒಂದು ಬೀಗನ ಹಾಕಿರುತ್ತೆ. ಸೊ ಈ 2 ಸಮಸ್ಯೆಯನ್ನು ಆದಷ್ಟು ಬೇಗ ನಮ್ಮ ಇಲಾಖೆ ಅಧಿಕಾರಿಗಳು ಅದು ಅವರ ಗಮನಕ್ಕೆ ತಂದು ಈ ಮೀಡಿಯಾದ ಹತ್ರ ಅದನ್ನು ಸರಿಪಡಿಸಬೇಕು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಓಕೆ. ಕದ್ರಿ ಪುಟಾಣಿ ರೈಲು ನಿರ್ಮಾಣ ಆದದ್ದು ಮೈಸೂರಿನ ರೈಲ್ವೆ ವರ್ಕ್ಶಾಪ್ನಲ್ಲಿ. ನೂತನವಾಗಿ ಹಳಿ ಜೋಡಣೆ ಉಸ್ತುವಾರಿ ನೋಡಿಕೊಂಡದ್ದು ಫಾಲ್ಕಾಟ್ನ ದಕ್ಷಿಣ ರೈಲ್ವೆ ವಿಭಾಗ. ಮಂಗಳೂರು ದಕ್ಷಿಣ ರೈಲ್ವೆ ವಿಭಾಗದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ರೈಲ್ವೆ ಓಡಾಟದ ಉಸ್ತುವಾರಿಯನ್ನ ಫಾಲ್ಕಾಟ್ ರೈಲ್ವೆ ವಿಭಾಗದವರೇ ನೋಡಿಕೊಳ್ಳುತ್ತಿದ್ದಾರೆ. ಆದರೆ ಕದ್ರಿಯಲ್ಲಿ ಪುಟಾಣಿ ರೈಲಿಗೆ ಅಳವಡಿಸಲಾದ ಹಳಿಯಲ್ಲಿ ಸಮಸ್ಯೆ ಇದೆ ಎಂದು ಫಾಲ್ಘಾಟ್ನ ವಿಭಾಗದ ಅಧಿಕಾರಿಗಳು ಪುಟಾಣಿ ರೈಲು ಓಡಾಟಕ್ಕೆ ಇನ್ನೂ ಎನ್ಒಸಿಯೇ ನೀಡಿಲ್ಲ. ಪುಟಾಣಿ ರೈಲಿನ ಮಾರ್ಗ ಹಾದು ಹೋಗುವ ದಾರಿಯಲ್ಲಿ ಮರದ ಗೆಲ್ಲುಗಳು ತಾಗುತ್ತವೆ ಎಂಬ ಕಾರಣವನ್ನ ರೈಲ್ವೆ ಅಧಿಕಾರಿಗಳು ಮುಂದಿಟ್ಟು ಎನ್ಒಸಿ ನೀಡಲು ನಿರಾಕರಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಈ ಪುಟಾಣಿ ರೈಲು ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತಾಗಿದೆ. ಅವೇ ಕದ್ರಿ ಪಾರ್ಕ್ದ ಬರ್ಪಿನ ಜೋಕುಲ್ನ ಸಂಖ್ಯೆಲು ಅವತ್ತಂದೆ ಈ ಕಾರಂಜಿಪುರ ಆಯ್ಬಕ್ಕ ಬರ್ಪಿನ ಈ ಪ್ರವಾಸಿಗರ ಸಂಖ್ಯೆಲು ಮಸ್ತ್ ಜಾಸ್ತಿ ಆನ್ ಬರ್ತೀನಿ. ಅಣ್ಣ ಜಾಸ್ತಿ ಆನ್ ಬರ್ತಲಾಗ ಒಂದು ಏತೋ ಒಂದು 5 ವರ್ಷ ಸ್ಟಾಪ್ ಆಡ ಎನ್ನಲ ಕಡೆ 5 ವರ್ಷ ಮುಟ್ಟ ಜಾಸ್ತಿ ಆಂಡು ಒಂದು ರೈಲು ಸ್ಟಾಪ್ ಆದ ಕದ್ರಿ ಪಾರ್ಕ್ 5 ವರ್ಷದ ಬೊಕ್ಕ ಈತೇನೆ 1 ಕೋಟಿ 10 ಲಕ್ಷ ರೂಪಾಯಿ ಖರ್ಚು ಬಂತದ್ದು ಟ್ರೈನ್ ಬರ್ತನು. 1 ಕೋಟಿ 10 ಲಕ್ಷ ರೂಪಾಯಿ ಖರ್ಚು ಬಂತದ್ದು. ಆಂಡ ಈತ ಈ ಟ್ರೈನ್ ಒಂದೊಂದು ರೀಸನ್ ಬರೋದಿಲ್ಲ. ಈತ ಮುರಣ್ಣೊಂದು ರಣ್ಣಾಂಡಿಗೆ ಹೈಡ್ರೋಲಿಕ್ದ ಪ್ರಾಬ್ಲಮ್ ಅನ್ನೋದಿಲ್ಲ, ಅಂಚೆ ಪ್ರಾಬ್ಲಮ್ ಇಲ್ಲ, ಅಂಚೆ ಇಂಚೆ ಬಂದು ಇದು ಕೆಲವು ತಿಂಗಳು ಗಟ್ಟೆ ಹಿಡಿದು ರೈಲು ಉಲಾಯ್ಡು ಉಂಡು. ಏನು ಮಾಡಿನಿ ಒಂಜಿ ಟ್ರೈನ್ ಈತ ನಮ್ಮ ನಾರ್ಮಲ್ ಪೋಪಿನ ಟ್ರೈನ್ ಒಂದು ವೇಳೆ ಹಾಲಾಂಡ್ ಬಂದ ನಾವಿನ್ನು 24 ಅವರ್ಸಲ್ಲಿ ರಿಪೇರ್ ಮಲ್ಪೀರಿ. ಏನು ಈತು ಕೋಟಿ ಖರ್ಚಾದ 1 ಕೋಟಿ 10 ಲಕ್ಷ ರೂಪಾಯಿ ಕಂಡು ಬಂದ 1 ಕೋಟಿ 10 ಲಕ್ಷ ಬಂಡ ಅವು ಎಲ್ಲಿ ಅಮೌಂಟ್ಲತ್ತು ಈತು ಕೋಟಿ ಖರ್ಚಾಗಬೇಕು. ಈ ಒಂಜಿ ಅಧಿಕಾರಿ ನಕಲು ಈ ಒಂದು ರಿಪೇರಿ ಮಂತ್ ಕೊರಿಯರ್ ದಾಯಿ ಇಂಚ ಬರೋದಿಲ್ಲ ಹೆಂಗೋಜಿ ಎಟ್ಲೀಸ್ಟ್ ಅವು ಎಲ್ಲೇ ಟ್ರೈನ್ ಮಲ್ಲ ಟ್ರೈನ್ ಅಂಡ ಓಕೆ ಫೈನ್. ಮಲ್ಲ ಟ್ರೈನ್ ಅಡ್ಡು ಮುಚ್ಚಿ ಗಂಟೆ 24 ಗಂಟೆದ ಟ್ರೈನ್ ರಿಪೇರಿ ಮಂತ್ ಕೊರ್ನಾಗ ಈತೆಲ್ಲೇ ಒಂದು ಟ್ರೈನ್ ಈ ಒಂದು ಜೋಕಲ್ನಾಗ ಒಂಜಿ ಚಾಲನೆ ಕೊರೊಂದಿಜ್ಜೆ ಬಂದಾಂಡ. ಏನು ಮಾಡಿ ನೀನು ನೆಟ್ ಜನಪ್ರತಿನಿಧಿಕ್ಕೆ ಅವಳು ಅಧಿಕಾರಿ ನಕಲು ಒಂಚೂರು ಕದ್ರಿ ಪಾರ್ಕ್ದ ಸೈಡ್ ಒಂಚೂರು ಇಂಟ್ರೆಸ್ಟ್ ಕೊರಿಯರ್ ಬಂದಾಂಡ ಸೀರಿಯಸ್ಲಿ ಅನ್ಪೆ ನಮಗೆ ಒಂಜಿ ಕುಡ್ಲಾಡು ಕದ್ರಿ ಪಾರ್ಕ್ ಬಿಡ್ದು ಒಂಜಿ ಎಡ್ಡೆಂತಿನ ಪಾರ್ಕ್ ಬೇತೆ ಒಲ್ಲ ಇಜ್ಜಿ ನಮ್ಮ ಪೋಡ್ ಅಣ್ಣ ಒಲ್ಲ ಒಂಜಿ ನಮ್ಮ ಬ್ಯಾಂಗ್ಳೂರ ಮೈಸೂರು ಅಂಚಿ ಬೋರ್ಡು ಕಬ್ಬನ್ ಪಾರ್ಕ್ ಅಂಚ ಬೇತೆ ಬೇತೆ ಪಾರ್ಕ್ ಬೋರ್ಡು ಅಣ್ಣ ನಮ್ಮ ಊರುಡುಪ್ಪಿನ ಟ್ರೈನ್ ಒಂಜಿ ಈ ಟ್ರೈನ್ ಮಕ್ಕಳು ಆಯ್ನಾತ್ ಬೇಗ ಮಿನಿ ಜನಕ್ಲೆಗೆ ನಾವು ಉಪಯೋಗ ಕೊರ್ಚೇ ಬಂದಾಂಡ ಬೊಕ ನಾವು 1 ಕೋಟಿ 10 ಲಕ್ಷ ರೂಪಾಯಿ ಖರ್ಚು ಬಂತು ದಾದರ್ ಪ್ರಯೋಜನ ಮುರನಿ ಉಂಟ ಪಣ ಇತ್ತೀರು ಫಾರೆಸ್ಟ್ ತಕ್ಕಲ ಪ್ರಾಬ್ಲಮ್ ಉಂಡಿಗೆ ರಡ್ಡು ಮರ ಇಂಜನ ಒಂಚೂರು ಜೋಕ್ಲು ಕೈದಿ ಅಂಚೆ ಇಂಚು ಬಾಣ ತಾಗುನು ಮನ ಇತ್ತೀರು ಓಕೆ ಫೈನ್ ಅರಣ್ಯ ಇಲಾಖೆದ ಪರ್ಮಿಷನ್ ದಿಕ್ಕಿದ ಮಾರ ಬರೋ ಕರ್ತೀರು ಬಂದಾಂಡ ಇತ್ತೆ ಕೂಡ ಚಾಲನೆ ಆನಾಗ ಈ ಟ್ರೈನ್ ಹಾಲಾವಡಂಡ ಅಂಚನೆ ಅನ್ಬಣ್ಣಿ ಮಕ್ಕಳು ಏತ್ ಕಲಪೆ ಗುಣಮಟ್ಟದ ಟ್ರೈನ್ ಕಂದು ದುಪ್ಪೀರು 1 ಕೋಟಿ 10 ಲಕ್ಷ ರೂಪಾಯಿ ಖರ್ಚು ಬಂತದ್ದು ಈ ಟ್ರೈನ್ ಕನ್ನೋಡಾಂಡ ಅಂಚನ ಮಕ್ಕಳು ಸ್ಟಾರ್ಟ್ ಆದ ರಡ್ಡು ಮುಂಜಿ ತಿಂಗಳು ಹಾಲಾವಡಾಂಡ ಮಕ್ಕಳು ಏತ್ ಕಲಪೆ ಗುಣಮಟ್ಟದ ಟ್ರೈನ್ ಕಂದು ದುಪ್ಪೀರು ಏನೋ ಇನಿ ಒಂಜಿ ಮೇಟ್ ಮಕ್ಕಳು ರೈಲ್ವೆದ ಸಮಸ್ಯೆ ಉಂಡು ರೈಲ್ವೆ ಸಮಸ್ಯೆ ಅಂದು ಎಂಕಲ್ನ ಊರುಡು ರೈಲ್ವೆ ಮ್ಯಾನೇಜ್ಮೆಂಟ್ ತೂಪಿನಿ ದೂರದ ಈ ಕೇರಳದ ಪಾಲಕ್ಕಾಡ್ದಕ್ಲಿ ಎತ್ತು ವರ್ಷದಿಂಚಿ ನಮ್ಮ ಕೈಟ್ ನಮ್ಮ ಊರುಪುನ ರೈಲ್ವೆ ಸ್ಟೇಷನ್ ನಮ್ಮ ಕೈಟಿಜ್ಜಿ ಒಂಜಿ ಮೇಟ್ ಅವು ಪ್ರಾಬ್ಲಮ್ ಉಂಡು ಇದು ಏತೋ ಸಮಯ ಒಂಜೊಂಜಿ ಸಿಲ್ಲಿ ರೀಸನ್ ಪನೊಂದು ಈ ಟ್ರೈನ್ ಈ ಒಂದು ಜೋಕ್ಲೆ ಗೊಬ್ಬಂದಿಲಾಗ ಮಂತೊಂದು ಕುಲ್ಲ ಒಂದು ಸೀರಿಯಸ್ ಅನ್ಪೆ ಒಂದು ನಮ್ಮ ಈ ಒಂಜಿ ನಮ್ಮ ಊರ್ದ ಜನಕ್ಲೆ ಮಲ್ಪ ಒಂದು ಶೇಮ್ ಲಾಗ ಮಕ್ಕಳು ಅಧಿಕಾರ ನಕಲು ಐ ಕ್ಯಾನ್ ಬಿನ್ ಏರ್ಲ ಅಧಿಕಾರ ನಕಲು ಆವಡು ನಮ್ಮ ಅಧಿಕಾರ ನಕಲು ಒಂಜಿ ವೇಳೆ ಮೀನಿ ಮಕ್ಕಳು ಬೇಲೆ ಮಂತೊಂದು ಇಜ್ಜಿ ಬಂದಾಣ ನಮ್ಮ ಒಂದು ಎಲ್ಲಿ ಮಟ್ಟ ಬೆಚ್ಚ ಪುಟ್ಟನ ಕಾರ್ಯಕ್ರಮ ಮಲ್ಪಡ ದಯಬನ್ಲಿಗೆ ಮಕ್ಕಳೇನು ಒಂದು ಫೋನ್ ಮಂತದ್ದು ಮಕ್ಕಳು ಲಕ್ಕ ಆಡೋದು ಇನ್ನು ಕದ್ರಿ ಬಾರ್ಡ್ ಬಪ್ಪಿನ ಏರಿಯಲ್ಲ ಗೊತ್ತಿಜ್ಜಿ ಉಲಾಡು ಒಂದು ಟ್ರೈನ್ ಉಂಡು ಬಂದು ನಂಗೆ ದೆಂಗದಿತ್ತು ಉಲಾಡು ಈತು 1 ಕೋಟಿ 10 ಲಕ್ಷ ರೂಪಾಯಿ ಖರ್ಚು ಮಂತು ಮಕ್ಕಳು ನನ್ನ ಲಾವಿನ ರಿಪೇರಿ ಮಂತು ಚಿರ್ ಬಂದಾಂಡ ನನ್ನ ದಾದಾಪುನು ಬನ್ಲಿ ಅವು ನನ್ನ ಗುಜ್ಜಿರಿ ಅದು ನನ್ನ ಇರೆ ಮಣ್ಣು ಬತ್ತದು ವೇಸ್ಟ್ ಆಪುಂಡು ಐಕೊಂಡ್ವಿನಿ ಒಂದು 1 ಕೋಟಿ 10 ಲಕ್ಷ ರೂಪಾಯಿ ಖರ್ಚು ಮಂತಿನ ಒಂದು ಸಾಮಾನ್ಯ ಜನಕಲ ಕಾಸು
ನೀವು ಸಾಮಾನ್ಯ ಜನಗಳ ಕಾಸನ್ನು ಈಗ ಸಾಮಾನ್ಯ ನಾಗರಿಕರ ಕೇನು ಎಂಗ್ಲ ಹಕ್ಕುಂಡು ಇನಿ ಲಾಸ್ಟ್ ಟೈಮ್ ಎಲೆಕ್ಷನ್ ಅನ್ನಾಗ ಜನಪ್ರತಿನಿಧಿಗಳು ಮಲ ಫ್ಲೆಕ್ಸ್ ಪೂರ ಪಾರ್ದಿತ್ತೀರಿ ರೈಲ್ ಕಂತೆ ಅವುಗಂತೆ ಅಂಚನೆ ಎಂದು ರೈಲು ಪಾಲು ಬೂರ್ನಾಗ ನೀವು ಸರಿಯಾದ ಒಂದು ಕ್ರಮ ಜೊತೆ ನಾವು ನೈಕಂಡ್ಬಿನಿ ದಯಮಂತದ್ದು ಊರ್ದ ನಾಗರಿಕರ ಅವಡು ಪ್ರವಾಸಿಗನ ಅವಡು ಇಂಜ ಪಾರ್ಕ್ ತಿರ್ಗೇರ ಬರ್ಪಿನಕ್ಲ ಅವಡು ಪೇರೆಂಟ್ಸ್ನಕ್ಲ ಅವಡು ಒಂಚೂರು ಅಧಿಕಾರಿನಕ್ಲೆ ಒಂಚೂರು ಬೆಚ್ಚ ಪುಟ್ಟನ ಕಾರ್ಯ ಮಲ್ಪೊಡೆ ಹಾಪು ಇನ್ನು ಕೆಲವು ಅಧಿಕಾರಿ ಜೊತ್ತೊಂದು ಉಪ್ಪಿ ದಯಮನೆ ಮಕ್ಕಳಿಗೆ ಲಕ್ಷಗಟ್ಟಲೆ ಸಂಬಳ ದಿಕ್ಕೊಂಡು ಮಕ್ಕಳಿಗೆ ಲಕ್ಷಗಟ್ಟಲೆ ಸಂಬಳ ಕೊರ್ನಾಗ ನಮಗೆ ಬೋಡೈನ ಫೆಸಿಲಿಟಿ ಕೊರಡೆ ಹಾಪು ಇನ್ನು ತೂದು ಪರತ ಎಂಚ ಉಂಡು ಉಲಾಯ್ಡು ಒಂಜಿ ಮೇಲೆ ತರ್ಪಲ ಬಾರ್ದಿತ್ತೀರಿ ಒಂಜಿ ಮೇಲೆ ರೀಸನ್ಗೆ ಏನಾಗನ್ಬಿರ ಅದು ಈಗ ಸ್ವಲ್ಪ ಮಳೆಗಾಲ ಬಂದು ಹೀಗೆ ಮಳೆಗಾಲ ದಾದಾರ ಉಂಡು ನಮ್ಮ ಮಳೆಗಾಲ ನಮ್ಮ ಮಲ್ಲ ಟ್ರೈನ್ ದಾನೆ ಸ್ಟಾಪ್ ಆದ ಪುನಃ ಮಲ್ಲ ಟ್ರೈನ್ ಪೋಂದಿ ಪುನತ್ತ ನೆಟ್ಟು ಮಳೆಗಾಲ ಬಣ್ಣ ಓಪನ್ ಟ್ರೈನಾ ಮಳೆಗಾಲ ಓಪನ್ ಟ್ರೈನ್ ಹತ್ತದ ಒಂದು ಕ್ಲೋಸ್ ಟ್ರೈನ್ ಮಳೆಗಾಲ ದಾದಾರು ನಂಚನ ಮಕ್ಕಳು ಮಳೆಗಾಲ ಟ್ರೈನ್ ಗಿಡಪರ ಬಲ್ಲಿ ಬಂದ ನಾವು ಕಲಪೆ ಗುಣಮಟ್ಟದ ಅದು ಪೆನ್ನ ಲೆಕ್ಕಡು ಮಕ್ಕಳು ಈತು ಕೋಟಿ ಖರ್ಚು ಮಂತದ್ದು ಇನ್ನು ಜನಕ್ಲೇನ ಯೂಸ್ ಡಿಜೆ ಬಂದಾಂಡ ಒಂದು ಏನಲ್ಲ ಕಡೆ ಮುರಣಿ ಹೈಡ್ರೋಲಿಕ್ ಪ್ರಾಬ್ಲಮ್ ಹೊಸ ಟ್ರೈನ್ ದಾಯ ಹೈಡ್ರೋಲಿಕ್ ದಾದ ಪ್ರಾಬ್ಲಮ್ ಬರೋಡು ಅಂಚನೆ ಅನ್ಕೇನು ಅಧಿಕಾರಿನಕ್ಕುള്ള ಕರೆಕ್ಟ್ ಅದಕ್ಕೇನು ಒಂದು ಏತು ಕ್ವಾಲಿಟಿದ ಏತು ಗುಣಮಟ್ಟದ ನೀ ಕರೆಕ್ಟ್ ಅದು ಏತು ಲಕ್ಷ ರೂಪಾಯಿ ಖರ್ಚಾದುಪ್ಪು ಹೆಂಗೆ ಡೌಟ್ ಒಂದು ಒಂದು ಕೋಟಿ ಬಂದುಲ್ಲೇರಿ ಮಕ್ಕಳು ರಡ್ಡು ಮುಜಿ ತಿಂಗಳು ಮಕ್ಕಳು ಹಾಲಾಡು ಬಂದಾಂಡ ಒಂದು ಏನಲ್ಲ ಕಡೆ ಒಂಚೂರು ಕಲಪೆ ಗುಣಮಟ್ಟದ ಆದುಪ್ಪುಡು ಒಂಜು ಮೇಲೆ ಮೀನಿ ಮಕ್ಕಳು ಎಡ್ಡೆ ಗುಣಮಟ್ಟದ ಮೀನು ಆದಿತ್ತು ಬಂದ ಮಕ್ಕಳು ಇನ್ನೇನು ಈ ಗೂಡ್ದಲ್ಲೇ ಪಾರ್ದಿಯರ್ ಚಾನ್ಸ್ ಐತೆ ಐಕ್ ಪ್ರತಿಯೊಂದು ನಮ್ಮ ಊರ್ದ ಜನತೆಗೆ ಅನ್ಪಿನಿ ಇನಿ ನಮ್ಮ ಒಂಚೂರು ಅಧಿಕಾರಿನಾಗಲಿ ಮೆನ್ಪುನ ಕಾರ್ಯಕ್ರಮ ಅಲ್ವ ಜನಪ್ರತಿನಿಧಿನಾಗಲಿ ಒಂಚೂರು ಮೆನ್ಪುನ ಕಾರ್ಯ ಮಲ್ಪಗ ಇನ್ನು ಏನು ಮಾಡ್ಮೀನಿ ಒಂಜಿ ಬೆನ್ನೆಗೆ ಬೆಚ್ಚ ಪುಟ್ಟನೆ ಅವು ಕರಾವನು ಇಜಿನ ಮಂದಾಂಡ ಅವು ಪಕ್ಕದ ಕರಾವು ಜಂಚನೆ ನಮ್ಮ ಅಧಿಕಾರಿನಾಗಲು ಒಂಚೂರು ಮೆನ್ಪುನ ಕಾರ್ಯ ಮಲ್ಪಗ ಇನ್ನು ನಮ್ಮ ಊರು ನಮ್ಮ ಕಾಸು ಮಂತಿನ ಈ ಸೊತ್ತುಲು ಅದಕ್ಕೋಸ್ಕರ ನಮ್ಮ ಊರ್ದ ಮಿತಿ ಏರೇ ಪೂರ ಪ್ರೀತಿ ಉಂಡು ದಯಮಂತದ್ದು ಕದ್ರಿ ಪಾರ್ಕ್ದ ಟ್ರೈನ್ ಒಂಜಿ ಟ್ರೈನ್ ಬೇಗ ಆಯ್ನದ್ದು ಬೇಗ ಚಾಲನೆ ಕೊರ್ಪಲಾಗ ಆವಡು ఒక ಒಂಜಿ ಅನ್ನು ವಿಷಯದಾದ ಬಂದ್ರೆ ಕೇಳೋಣಲ್ಲ ನಮ್ಮ ನಾರ್ಮಲ್ ಟ್ರೈನ್ ತುದುಪ್ಪನಿಗಳು ಅವು ಜಲ್ಲಿದ ಮಿತ್ತು ಪೋಂದುಪ್ಪು ಜಲ್ಲಿದ ಮಿದ್ದು ಅವು ಜಲ್ಲಿದಾಯ ಪಾಡೊಂದು ಬಂದಾಗ ಟ್ರೈನ್ ಒಂಜಿ ಏನಾಗಿ ಸಸ್ಪೆನ್ಷನ್ ಆ್ಯಕ್ಷನ್ ಕೊರ್ಪಿಲಾಗ ಟ್ರೈನ್ ಅವನಿ 30 ಡಿಗ್ರಿ ನೆಟ್ಟು ಒಂಜಿ ಆ್ಯಕ್ಷನ್ ಕೊರ್ಪಿಲಾಗ ಓಲ್ ಆವಡು ಇಡೀ ಇಂಡಿಯಾಡ್ ಆಲ್ ಓವರ್ ಇಂಡಿಯಾಡ್ ಒಂಜಿ ಟ್ರೈನ್ಗೆ ಕಾಂಕ್ರೀಟ್ ಪಾರ್ದಿನ ಇರೆಗ್ ಇಂಚಿನ ಪಟ್ಟಿಜ್ಜಿ ಏರ್ಲಾವಾಡು ಈ ಟ್ರೈನ್ ಮಂತಿನ ಯಾನ್ಕೇನು ಇನಿ ಮುಟ್ಟ ಯಾನ್ ತೂತು ಬೇರೆ ತಗಡೆ ತೂತೆ ಆನ ಪನ್ಪಿನಿ ಟ್ರೈನ್ ಪೋನಾಗ ಐಕು ಇರೆಗ್ ಆ್ಯಕ್ಷನ್ ಕೊರಡೆ ಆಪುಂದು ದಯಮ ನಾರ್ಮಲ್ ಈ ಟ್ರೈನ್ ತೂದುಪ್ಪರು ಅವು ಜಲ್ಲಿದ ಮಿತ್ತು ದುಮ್ಮದ ಟ್ರೈನ್ ಲಾಂಚೇನೆ ದಮ್ಮದ ಟ್ರೈನ್ ಯಾನ್ ತೂತೆ ಅವು ಮರತ ಪಟ್ಟಿದ ಮಿತ್ತು ಇತ್ತು ದುಮ್ಮದ ಟ್ರೈನ್ ಹಾಗೆ ವಿತ್ತದ ಟ್ರೈನ್ ತುಲ್ ನೆಟ್ಟು ಕಾಂಕ್ರೀಟ್ ನೆತ್ತ ಲೆಕ್ಕದೆತ್ತನೆಲ್ಲ ದಯಮ ನೆಟ್ಟು ಕಾಂಕ್ರೀಟ್ದಾಗ ಒಂಚೂರು ಬೇಲೆ ಕೊಡ್ತಿಲ್ಲ ಗುಂಡು ಸಾಮಾನ್ಯ ಅದು ಮುರಣಿ ರೈಲ್ ಸ್ಟ್ರಕ್ ದಾಯರ ಮಕ್ಕಳು ಆ್ಯಕ್ಷನ್ ಮೋಡಾಪು ಏಪಲ್ ರೈಲ ಪಟ್ಟಿ ನೀರಿಗೆ ಜಲ್ಲಿದ ಮಿತ್ತು ಕುಲ್ಲಾದ ಉಡ್ಪಿನ ಒಂದು ಕಾಂಕ್ರೀಟ್ದ ಮಿತ್ತು ಕುಲ್ಲಾರು ಬಂದ ನ್ಯಾಮಣಿ ಮಕ್ಕಳು ಮಸ್ತ್ ಬುದ್ಧಿವಂತರ ಅದು ಪೋಡು ನಮ್ಮ ಇಂಜಿನಿಯರ್ ನಕಲು ಒಂಜಿ ಮೇಲೆ ನೆತ್ತ ಬಗ್ಗೆ ಕರೆಕ್ಟ್ ಪಂಡ ಯಾನ್ ಇಂಜಿನಿಯರ್ ಆಯ್ತು ಯಾನ್ ಸಾಮಾನ್ಯರಿಗೆ ನೆತ್ತ ಬಗ್ಗೆ ಕರೆಕ್ಟ್ ತೋಡಾಪುನು ದಯಮೇಲೆಗೆ ಯಾನ್ ಈತಿನೆಟ್ ಕಾಂಕ್ರೀಟ್ ಇಟ್ಟು ಪೋತಿನ ಹಿಂಗೆ ಮಾಹಿತಿ ದಿಕ್ಕದಾದ ಬಂಡ ಒಂದು ಕಾಂಕ್ರೀಟ್ದ ಮಿತ್ತು ಏರ್ಲ ಪಟ್ಟಿ ಮಲ್ಪು ಜೇರು ಬಂದ ನಾನು ಇನ್ನು ಕಾಂಕ್ರೀಟ್ದ ಮಿತ್ತು ಪಟ್ಟಿ ಮಂದಿರು ಒಂದೊಂದು ರೀಸನ್ ತೋಡಾಪು ದಯಮೇಲೆಗೆ ಮೊನ್ನೆ ಸಸ್ಪೆನ್ಷನ್ ಇಂಜನ್ ಪ್ರಾಬ್ಲಮ್ ಆದ ಬಂದಿತ್ತೀರಿ ಬೊಕ್ಕ ಒಂದು ಕಾಂಕ್ರೀಟ್ ನೆಟ್ ಪಟ್ಟಿ ಇಡ್ಬೊಂಡು ಸಸ್ಪೆನ್ಷನ್ ಪ್ರಾಬ್ಲಮ್ ಒಂದೇ ಕುಲ್ಲ ಬನ್ಲೆ ಐಕ್ ಅವೇ ಹೆಂಗೆ ನೆತ್ತ ಬತ್ತಿನ ಮಾಹಿತಿ ಹೆಂಗೆ ಕರೆಕ್ಟಾದ ನೆತ್ತ ಗೊತ್ತಿ ಏರು ಪುರ ನೆತ್ತ ಬಗ್ಗೆ ಗೊತ್ತುಂಡು ರೈಲ್ವೆ ಅಧಿಕಾರಿಗಳ ಅನ್ಪಿನಿ ಒಂಜಿ ಟ್ರೈನ್ ಜಲ್ಲಿದ ಮಿತ್ತಿ ಪೋಪಿನತ್ತಂದು ಕಾಂಕ್ರೀಟ್ ದಾನ್ ಪಟ್ಟಿದ ಮಿತ್ತಿ ಆನ್ ಪೋಪಿನ ಗೊತ್ತಿಜಿ ಇನಿ ಕಾಂಕ್ರೀಟ್ ಪಾಡ್ದು ನೆತ್ತ ಮಿತ್ತು ಪಟ್ಟಿ ಕುಲ್ಲಾದೇರು ನೆತ್ತ ವಿಷಯ ಟ್ರೈನ್ ಸ್ಟ್ರಕ್ ಆಯ್ರ ಪ್ರಾಬ್ಲಮ್ ಉಂಡು ದಯಬನ್ಲಗೆ ನೆಟ್ಟು ಕಾಂಕ್ರೀಟ್ ದಾಯಗ್ಲ ಒಂಚೂರು ಬೇಲೆ ಕೊಡ್ತೀರಿ ದಯಬನ್ ಆಯಲ್ಲ ದಾವಟು ಕಾಂಕ್ರೀಟ್ ದಾಯಗ್ಲ ಬೇಲೆ ಒಪ್ಪಂದು ಇತ್ತೆ ನಂದು ಸೋಕ್ ಪಾಡ್ದೆ ಕಾಂಕ್ರೀಟ್ ಪಾಡ್ದೆ ಕಾಂಕ್ರೀಟ್ದ ಮಿತ್ತಿ ಆನ್ ಈತ್ ನೆಟ್ ರೈಲು ಪೋತಿಂದು ಉತ್ತುಜಿ ಬೊಗ ಗೊತ್ತುಜಿ ಇತ್ತದ ಮಿನಿ ಹೊಸತ್ ಟೆಕ್ನಾಲಜಿ ಬೈದಿನ ಅವಲೊಂಚು ಡೌಟ್ ಉಂಡು. ಜೈ ಹಿಂದ್. ಒಟ್ಟಿನಲ್ಲಿ ಪುಟಾಣಿ ರೈಲು ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತಾಗಿರುವುದು ಮಂಗಳೂರಿನ ಜನತೆಗೆ ಬೇಸರ ತಂದಿದೆ.